ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಹತ್ರ ಇರುವಂಥ ಟೂನಿ ಅನ್ನೋ ಒಂದು ಗ್ರಾಮದಿಂದ ಮಂಗಳೂರು ಭಾಗಕ್ಕೆ ಮತ್ತು ಕಾಸರಗೋಡು ಭಾಗಕ್ಕೆ ಗಾಂಜಾನ ತಗೊಂಡು ಬರ್ತಾರೆ ಅನ್ನೋದು ಮಾಹಿತಿ ಸಿಗುತ್ತೆ. ಈಗ ಸದ್ಯ 4 ಜನ ಅರೆಸ್ಟ್ ಮಾಡಿದ್ವಿ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರೋ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಒಂದು ಡಕಾಯಿತಿ ಕೇಸ್ ಆಗಿತ್ತು. ಆ ಡಕಾಯಿತಿ ಕೇಸಲ್ಲಿ ನಾವು ಆರೋಪಿಗಳನ್ನು ಹುಡ್ಕೊಂಥ ಸಂದರ್ಭದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಆರೋಪಿಗಳಿದ್ರು. ಅದರಲ್ಲಿ ಸಾಕಷ್ಟು ಜನ ಕೇರಳ ಭಾಗದ ಕಾಸರಗೋಡು ಮಂಜೇಶ್ವರದಲ್ಲಿ ಕೆಲವು ಆರೋಪಿಗಳಿರೋದ್ರ ಬಗ್ಗೆ ನಮಗೆ ತನಿಖೆಯಲ್ಲಿ ಖಾತ್ರಿಯಾಗಿತ್ತು. ಆ ಕೆಲ ಆರೋಪಿಗಳನ್ನು ಚೇಸ್ ಮಾಡಬೇಕಾದ್ರೆ ನಮ್ಮ ಮೂಡುಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಸುದೀಪ್ ಮತ್ತು ಅವರ ಮೂಡುಬಿದ್ರೆ ತಂಡ ಏನಿದೆ ಅವ್ರಿಗೆ ಒಂದು ಉಪಯುಕ್ತ ಮಾಹಿತಿ ಸಿಗುತ್ತೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಹತ್ರ ಇರುವಂಥ ಟೂನಿ ಅನ್ನೋ ಒಂದು ಗ್ರಾಮದಿಂದ ಮಂಗಳೂರು ಭಾಗಕ್ಕೆ ಮತ್ತು ಕಾಸರಗೋಡು ಭಾಗಕ್ಕೆ ಗಾಂಜಾನ ತೊಗೊಂಡು ಬರ್ತಾರೆ ಅನ್ನೋಂಥದ್ದು ಮಾಹಿತಿ ಸಿಗುತ್ತೆ. ಅದನ್ನು ಸುಮಾರು ದಿನಗಳಿಂದ ಅವರು ಇನ್ಫಾರ್ಮೇಷನ್ ಫಾಲೋ ಅಪ್ ಮಾಡ್ತಾರೆ. ಭಾಳ ಒಳ್ಳೆ ರೀತಿಯಲ್ಲಿ ಅದನ್ನು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಹಾಸನ ಆ ಭಾಗದ ಕಡೆಯಿಂದ ಬರ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ನಂತರ ಮಂಗಳೂರು ಹೊರವಲಯದಲ್ಲಿರುವಂಥ ಒಲವಿನಹಳ್ಳಿ ಕ್ರಾಸ್ KC ರೋಡ್ ಹತ್ರ ಬರ್ತಾ ಇದೆ, ಉಳ್ಳಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಅಲ್ಲಿ ವಾಹನ ಏನು ಗಾಂಜಾ ತೊಗೊಂಡ್ಬರ್ತಾ ಇತ್ತು ಅದನ್ನು ಇಂಟರ್ಸೆಪ್ಟ್ ಮಾಡಿ ವೆರಿಫೈ ಮಾಡಬೇಕ ಸಂದರ್ಭದಲ್ಲಿ ಅದರಲ್ಲಿ ಗಾಂಜಾ ಇರುವಂಥದ್ದು ಕಂಡು ಬರುತ್ತೆ. ನಂತರ ಸ್ಥಳೀಯ ACP ಏನಿದ್ದಾರೆ ರಂಜಿತ್ ಅವರು ಮತ್ತು ಅವರ ತಂಡ ಸಂಪೂರ್ಣವಾಗಿ ಸ್ಥಳಕ್ಕೆ ಹೋಗ್ಬಿಟ್ಟು ವಾಹನನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ವಾಹನದಲ್ಲಿ ಸುಮಾರು 200 kg ಗಾಂಜಾ, ಆಮೇಲೆ 4 ಲಾಂಗ್ ಮತ್ತು ತಲ್ವಾರ್ಗಳು, ಆಮೇಲೆ ಮೊಬೈಲು, ಸ್ವಲ್ಪ ವೈಫೈ ಸೆಟ್ಗಳು ಇವೆಲ್ಲ ಸಿಗುತ್ತೆ. ಇದರಲ್ಲಿ ಈಗ ಸದ್ಯ 4 ಜನ ಅರೆಸ್ಟ್ ಮಾಡಿದ್ದೀವಿ. ಮೊಹಮ್ಮದ್ ಫಾರೂಕ್ ಇವನು ಕಾಸರಗೋಡು ಭಾಗದವನು, ಸೈಯದ್ ಮೊಹಮ್ಮದ್ ಇವನು ಕುಶಾಲನಗರ ಕೊಡಗು ಭಾಗದವನು, ಮೊಹಮ್ಮದ್ ಅನ್ಸರ್ ಈತ ಮುಡಿಪು ಮಂಗಳೂರು ಭಾಗದವನು, ಮೊಯಿನ್ದೀನ್ ನವಾಜ್ ಇವನು ಮಂಜೇಶ್ವರ ಗ್ರಾಮ ಕಾಸರಗೋಡು ಜಿಲ್ಲೆಗೆ ಸೇರಿದಂಥ 4 ಜನ ಆರೋಪಿಗಳು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಮೊಹಮ್ಮದ್ ಫಾರೂಕ್ ಮತ್ತು ಮೊಹಮ್ಮದ್ ಅನ್ಸರ್ ಮತ್ತು ಮೊಯಿನ್ದೀನ್ ನವಾಜ್ ಇವ್ರ ಮೇಲೆ ಈ ಹಿಂದೆ ಇದೇ ಡ್ರಗ್ NDPS ಕೇಸಸ್ ಅಂದರೆ ಗಾಂಜಾ ಮಾರಾಟ ಮಾಡುವಂಥದ್ದು, ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಈ ಪ್ರಕರಣಗಳ ದಾಖಲಾಗಿದೆ. ಇದರಲ್ಲಿರೋ ಕೆಲವು ಮೆಂಬರ್ಸ್ 2012ರಿಂದ ಆ್ಯಕ್ಟಿವ್ ಇರುವಂಥದ್ದು ನಮ್ಮ ಕ್ರಿಮಿನಲ್ ರೆಕಾರ್ಡ್ಸ್ಗಳ ಮುಖಾಂತರ ಕಂಡು ಬಂದಿದೆ. ಇದು ಭಾಳ ವ್ಯವಸ್ಥಿತವಾಗಿ ಆಪರೇಟ್ ಮಾಡ್ತಿರುವಂಥ ಒಂದು ಜಾಲ. ಈ ಜಾಲದಲ್ಲಿ ಇನ್ನೂ ಸಾಕಷ್ಟು ಜನ ಇರುವಂಥದ್ದು ನಮಗೆ ಸ್ಪಷ್ಟ ಮಾಹಿತಿ ಮೊದಲು ಇತ್ತು. ಈಗ ಅವರ ಇಂಟ್ರಾಗೇಷನಲ್ಲೂ ಸಾಕಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಮಂಗಳೂರು, ಕೊಡಗು, ಹಾಸನ ಮತ್ತು ಕಾಸರಗೋಡು ಈ 4 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇವರು ಮಾರಾಟ ಮಾಡ್ತಿದ್ದು ನಮಗೆ ಸದ್ಯ ಕಂಡುಬಂದಿದೆ. ಒಂದು ಲಾರಿ ಸೀಸ್ ಆಗಿದೆ, KFT ಅಂತ ಆಲ್ ಇಂಡಿಯಾ ಪರ್ಮಿಟ್ ಇರುವಂಥ ಗಾಡಿ. ಇದರಲ್ಲಿ ಫಿಶ್ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ಗಾಡಿ ಇದು. ಸೊ ಈ ಗಾಡಿನ ತೊಗೊಂಡೋಗಿದ್ದಾರೆ. ಅಕಸ್ಮಾತ್ ಯಾರಾದರೂ ಎಂಟ್ರೋಕ್ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿಗೂ ಅನ್ಲೋಡ್ ಮಾಡಿದ್ವಿ ಅನ್ನೋ ಟೈಪು ಅನ್ಲೋಡ್ ಮಾಡ್ಲಿಕ್ಕೆ ಹೋಗಿದ್ವಿ, ಫಿಶ್ ಮಾರಾಟ ಮಾಡ್ಲಿಕ್ಕೆ ಹೋಗಿದ್ವಿ ಅನ್ನೋ ಟೈಪ್ ತೋರಿಸ್ಕೊಂಡು, ಮತ್ತು ಇದು ಕಂಟೈನರ್ ವೆಹಿಕಲ್ ಇರೋದ್ರಿಂದ ಯಾವ ಚೆಕ್ ಪೋಸ್ಟ್ಗಳಲ್ಲೂ ಚೆಕಿಂಗ್ ಆಗೋಲ್ಲ ಜನರಿಗೆ. ಮತ್ತು ಇವರು ಹೈವೇಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಬರೋದ್ರಿಂದ ಅಲ್ಲಿ ಹೆಚ್ಚು ಚೆಕ್ ಪೋಸ್ಟ್ಗಳು ಸಿಗೋಲ್ಲ. ಹಂಗಾಗಿ ಅದನ್ನು ಈ ಥರ ವಾಹನನ ಅವರು ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದಾರೆ, ಇದು ಸೇಫ್ ಇರುತ್ತೆ ಅಂತ. ನಂತರದಲ್ಲಿ ಹಾಸನದ ಹೊರವಲಯದಿಂದ ಇದೇನೋ ಒಂದು ಸ್ಕೋಡಾ ಗಾಡಿ ಇದೆ ರೆಡ್ ಕಲರ್ದು, ಆ ಗಾಡಿಯನ್ನು ಎಸ್ಕಾರ್ಟ್ ಮಾಡ್ಕೊಂಡು ಅವರಿಗೆ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ತಲುಪಿಸುವಂಥದ್ದು ಮತ್ತು ಅದನ್ನು ಡಿವೈಡ್ ಮಾಡ್ಕೊಂಡು ಹಂಚಲಿಕ್ಕೆ ಅದರಲ್ಲಿ ಕೂಡ ಕೆಲವು ಆರೋಪಿಗಳು ಹೋಗ್ತಾರೆ. ಆಮೇಲೆ ಇವತ್ತು ಬೆಳಗ್ಗೆ ನಮ್ಮದು ಸುಮಾರು 3:30 ಸಮಯದಲ್ಲಿ ಒಲವಿನಹಳ್ಳಿ ಕ್ರಾಸ್ ಇಲ್ಲಿ ಇಂಟರ್ಸೆಪ್ಟ್ ಮಾಡೋಂಥ ಸಂದರ್ಭದಲ್ಲಿ ಆ ಲಾರಿಯಲ್ಲಿ ಬಂದಿದ್ದಂಥ ಸುಮಾರು ಗಾಂಜಾನ ಈ ಕಾರಲ್ಲಿ ಸಪ್ರೇಟಾಗಿ ಹಾಕ್ಕೊಂಡು ಅದನ್ನು ಬೇರೆ ಡೆಸ್ಟಿನೇಷನ್ಗೆ ತಲುಪಿಸುವಂಥ ಉದ್ದೇಶದಿಂದ ಹೋಗ್ತಾಯಿದ್ರು. ಬಟ್ ಇನ್ಸಿಡೆಂಟ್ಲಿ ಅವರೇನು ತಂದಿದ್ರು ಅದು ಇಂಟ್ಯಾಕ್ಟು ನಮಗೆ ಸುಮಾರು 200 kg ಸಿಕ್ಕಿದೆ. ಇನ್ನು ಇಂಟ್ರೋಗೇಷನಲ್ಲಿ ಇಷ್ಟೇ ತಂದಿರೋದ ಅಥವಾ ಮತ್ತೆ ಎಲ್ಲರೂ ಬೇರೆ ಎಲ್ಲರೂ ಇಳಿಸ್ಕೊಂಡ್ಬಂದಿದ್ದಾರಾ, ಇನ್ನು ಬೇರೆ ಯಾರ್ಯಾರು ಆರೋಪಿಗಳು ಇದರಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಈ ಆರೋಪಿಗಳ ಮೇಲೆ ಸಾಕಷ್ಟು ಗಾಂಜಾ ಕೇಸ್ಗಳು ಹಿಂದೆನೂ ಕೂಡ ದಾಖಲಾಗಿದ್ದಾವೆ. ಮತ್ತು ಇವರು ನಮ್ಮ ಕಂಟಿನ್ಯೂಸ್ ಸ್ಕ್ಯಾನರಲ್ಲಿ ಇದ್ದವರು. ಮತ್ತು ಇವರ ಅಸೋಸಿಯೇಟ್ಸ್ ಯಾರು, ಇವರು ಯಾರಿಗೆ ಮಾರಾಟ ಮಾಡ್ತಾರೆ, ರಿಟೇಲರ್ಸು, ಮತ್ತು ಅದರಿಂದ ಯಾರಿಗೆ ಕನ್ಸ್ಯೂಮರ್ಸಿಗೆ ಮಾಡ್ತಾರೆ, ಅದೆಲ್ಲ ಕಂಪ್ಲೀಟು ನೆಟ್ವರ್ಕ್ ಡೀಟೇಲ್ಸ್ ನಮ್ಮ ಹತ್ರ ಈಗಾಗಲೇ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ತನಿಖೆಯನ್ನು
ಮಾಡಲಾಗುತ್ತೆ. ಈ ಒಂದು ಮೂಡುಬಿದ್ರೆ PSI ಸುದೀಪ್ ಅವರ ಒಂದು ಮಾಹಿತಿ ಮೇರೆಗೆ ಬಂದಿರುವಂಥದ್ದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ASP ಸೌತ್ ರಂಜಿತ್ ಮತ್ತು ಅವರ ತಂಡ ಕೂಡ ಆ ವಾಹನನ ಇನ್ಸ್ಪೆಕ್ಟ್ ಮಾಡಿ ಸೀಸರ್ ಮಾಡೋದ್ರಲ್ಲಿ ಭಾಳ ಒಳ್ಳೆಯ ಪಾತ್ರ ವಹಿಸಿದೆ. ಇದು ENPS ಪೊಲೀಸ್ ಸ್ಟೇಷನಿಂದ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ. ಮತ್ತು ಕಾಸರಗೋಡಾಗಿ ಇಟ್ಕೊಂಡು ಈ ಒಂದು ಗಾಂಜಾ ಮಾರಾಟ ಮಾಡ್ತಿರುವಂಥದ್ದು ನಮ್ಮ ಸದ್ಯದ ಇಂಟ್ರೋಗೇಷನಲ್ಲಿ ಕಂಡು ಬಂದಿದೆ. ಇದು ಹೆಚ್ಚುವರಿ ಆರೋಪಿಗಳು ಮತ್ತು ಇನ್ನೂ ಹೆಚ್ಚುವರಿ ರಿಕವರಿ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ.